ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿರುವ ಮಂಜೇಶ್ವರ ಸಮೀಪದ ಕಣ್ವತೀರ್ಥ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಮಳೆಗಾಲಕ್ಕೆ ಪೂರ್ವ ಸಿದ್ಧತೆ ಎನ್ನುವ ಹಾಗೆ ಕಣ್ವತೀರ್ಥದ ಮೂಲಕ ಹಾದು ಹೋಗುವಂತಹ ತೋಡನ್ನು ಸ್ವಚ್ಛ ಮಾಡಲಾಯಿತು. ಈ ನೀರು ಹರಿದು ಹೋಗುವಂತಹ ಪ್ರದೇಶವನ್ನು ಕಳೆದ ಹಲವಾರು ವರ್ಷಗಳಿಂದ ಸ್ವಚ್ಛಗೊಳಿಸದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯವನ್ನು ತೋರ್ತಾ ಇತ್ತು. ಇದನ್ನು ಮನಗಂಡಂತಹ ಕಣ್ವತೀರ್ಥ ಫ್ರೆಂಡ್ಸ್ ಸರ್ಕಲ್ ತೋಡನ್ನು ಸ್ವಚ್ಛಗೊಳಿಸಲು ಮುಂದಾಗಿದೆ. ಇನ್ನು JCBಯನ್ನು ಬಳಕೆ ಮಾಡಿಕೊಂಡು ತೋಡನ್ನು ಸ್ವಚ್ಛ ಮಾಡಲಾಗಿದೆ. ಈ ಒಂದು ವಿಚಾರ ಕಣ್ವತೀರ್ಥದ ಕೃಷಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಮಾತ್ರ ಅಲ್ಲ, ಇತರರಿಗೂ ಕೂಡ ಮಾದರಿಯಾಗಿದೆ. ಕಣ್ವತೀರ್ಥ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷ ದಿನಕರ್, ಸದಸ್ಯರಾದ ನಿರಂಜನ್ ಕಣ್ವತೀರ್ಥ, ಕೇರಳ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಈಶ್ವರ್ ತಾರನಾಥ, ಉದಯ್ ಕುಮಾರ್, ಕರುಣಾಕರ್ ಟಿ ಮೊದಲಾದವರ ನೇತೃತ್ವದಲ್ಲಿ ಈ ಒಂದು ಕೆಲಸ ನಡೆದಿದ್ದು, ಇದಕ್ಕೆ ವಾಮನಕ್ಕೆ, ಕರುಣಾಕರ ವಿ, ಕೇಶವಕ್ಕೆ ಹಾಗೂ ಆಂಜನೇಯ ಕ್ಲಬ್ ಸದಸ್ಯ ಕಿರಣ್ ಮೊದಲಾದವರು ಸಹಕಾರವನ್ನು ಕೊಟ್ಟಿದ್ದಾರೆ.